ನಮ್ಮ ಭಕ್ತಿ ನಮ್ಮ ಆತ್ಮ ಮತ್ತು ಪರಮಾತ್ಮನ ನಡುವೆ ನಾವೆಲ್ಲರೂ ಭಕ್ತಿಯಿಂದ ಓಟಿಗೆ ಬಂದಾಗ ಬ್ಯಾಲೆಟ್ ಪೇಪರ್ ತೂನಾಗ ನಮಗ ಭಕ್ತಿ ಬರ್ಪುನತ್ತೆ. ಇದು ಬಿಜೆಪಿಯ ಬ್ಯಾಲೆಟ್ ಪೇಪರ್ನ ನವ ಹಿಂದುತ್ವ. ಒಂದ ಎರಡ ನೀವು ಮಾಡಿದ್ದು ಏನೋ ಕಾಂಗ್ರೆಸ್ನವರು ಗೂಂಡಾಗಿರಿ ಮಾಡಿದ್ರು. ಎಲ್ಲ ವಿಡಿಯೋ ನೋಡಿ ಬಂದೆ ನಾನು. ಎಷ್ಟು ಹೆಣ ಬೀಳಿಸಿದಿರಪ್ಪ ನೀವು ಅಮಾಯಕ ಯುವಕರದ್ದು. ಲೆಕ್ಕ ಉಂಟಾ ಯಾರಿಗಾದ್ರೂ? ಚುನಾವಣೆ ಬರುವ 1 ವರ್ಷದ ಮೊದಲು ಒಂದು ಬೀಳುದಿ ಅಮಾಯಕರದ್ದು. ಯಾಕೆ? ಯಾರಿಗೂ ಗೊತ್ತಿಲ್ಲ, ಸತ್ತವನಿಗೂ ಗೊತ್ತಿಲ್ಲ, ಹೊಡೆದವನಿಗೂ ಗೊತ್ತಿಲ್ಲ. ಎಲ್ಲಿ ನೋಡಿದ್ರು ಗಲಾಟೆ, ಸಣ್ಣ ಸಣ್ಣ ಇಸ್ಯುವನ್ನು ಹಿಂದೂ ಮುಸ್ಲಿಂ ಮಾಡಿ ಬಿಡುದು. ಇಷ್ಟೆಲ್ಲ ಮಾಡಿ ದೇವಸ್ಥಾನದ ಜಾಗ ದೇವಸ್ಥಾನಕ್ಕೆ ಬಿಡಿ ಹೇಳುವುದು ಗುಂಡಾಗಿರಿ ಆಗ್ತದಾ? ನಿಮಗೆ ನಾನು ಹೇಳುವುದಿಲ್ಲ ಅದನ್ನು, ನೀವು ಬಿಜೆಪಿಯವರು ಅರ್ಥ ಮಾಡಿಕೊಳ್ಳಿ. ನಿಮಗೆ ಈಗಲೇ ಅದು ದೇವರು ತೋರಿಸ್ತಾ ಇದ್ದಾನೆ. ಅದು ಹೇಗೆ ಅಂತ ನಿಮಗೆ ಗೊತ್ತುಂಟು, ಪುತ್ತೂರಿನವರಿಗೆ ಅಲ್ವಾ? ಗೊತ್ತಿದೆ, ತೋರಿಸ್ತಾ ಇದ್ದಾನೆ. ಇನ್ನೂ ಹುಚ್ಚಾಟ ಗಟ್ಟಿದ್ರೆ ಇನ್ನು ಪೂರ್ಣ ತೋರಿಸ್ತಾನೆ. ಅದಕ್ಕೋಸ್ಕರ ನಾನು ಹೇಳುದಿಷ್ಟೇ, ಇವತ್ತು ಅಶೋಕ್ ಕುಮಾರ್ ರೈ ಅವರು ಏನಪ್ಪ ಅಭಿವೃದ್ಧಿಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ನೋಡಿದೆ. ಅವರು ಮೊನ್ನೆ ಖುಷಿ ಆಯ್ತು ನನಗೆ, ತಹಶೀಲ್ದಾರ್ಗಳ ಆಫೀಸ್ನಲ್ಲಿ ಲಂಚ ಕೇಳಿದ್ರೆ ಹುಷಾರ್ ಅಂತೇಳಿ. ಯಾರು ಅಕ್ರಮ ಸಕ್ರಮ ಬಡವರ ವಯಸ್ಸಾದವರ ಆಫೀಸಿಗೆ ಬರುವುದು, ಆ ಮನೆಯ ಖಾಲಿ ಮಾಡ್ಲಿಕ್ಕಿಲ್ಲ ಹೇಳಿ ಕಾಂಗ್ರೆಸ್ನವನೇನಾದ್ರು ಕೂತಿದ್ರೆ ಎಂತೆಂತ ಹೋರಾಟ ಆಗ್ತಿತ್ತು. ಪುತ್ತೂರು 1 ವಾರ ಕರ್ಫ್ಯೂ. ಮೊದಲು ಕಾಂಗ್ರೆಸ್ಗೆ ಬೈತಿದ್ರು, ಗಲಾಟೆ ಆಗ್ತಿತ್ತು, ಲಾಠಿ ಚಾರ್ಜ್ ಆಗ್ತಿತ್ತು. ಆಮೇಲೆ ಎದುರು ಸಿಕ್ಕಿದೆ ಏನು ಗೊತ್ತಿಲ್ಲದೆ ಬ್ಯಾರಿಗೆ ಒಂದು ಬಿಸತ್ತಿಯೂ ಬೀಳ್ತಿತ್ತು. 15 ದಿವಸ ಮಂಗಳೂರು ಉಡುಪಿಗೂ ಹಬ್ಬತ್ತಿತ್ತು, ರಾಯಚೂರು ಗುಲ್ಬರ್ಗಾದಲ್ಲಿಯೂ ಪ್ರತಿಭಟನೆ ಆಗುತ್ತಿತ್ತು. ನಿಜ? ಮತ್ತೆ ಇವರ ನಾಟಕವನ್ನು ನಾವು ಹೇಳಬೇಕಿನ್ನು, ಇವರ ನಾಟಕವನ್ನು ಹೇಳಬೇಕು. ನಮ್ಮ ಜನ ಅರ್ಥ ಮಾಡಿಕೊಳ್ಳಲು, ನಮ್ಮ ಜನರಿಗೆ ಅರ್ಥ ಆಗಬೇಕು, ಯುವಕರಿಗೆ ಅರ್ಥ ಆಗಬೇಕು. ಧರ್ಮದ ಆರಾಧನೆ ಅಂತಂದ್ರೆ, ನಾನು ಇವತ್ತು ಮನೆಯಲ್ಲಿ ಪೂಜೆ ಮಾಡಿ ಬಂದಿದ್ದೇನೆ, ನಿಮ್ಮ ದೈವಕ್ಕೋ ದೇವರಿಗೋ ನೀವು ಪೂಜೆ ಮಾಡಿ ಬಂದವರು. ಯಾರು ಧರ್ಮವನ್ನೇ ಬಿಟ್ಟು ಬದುಕುವುದಿಲ್ಲ, ಅವರು ನಾಸ್ತಿಕರು. ಆ ನಾಸ್ತಿಕರಿಗೂ ಉಂಟು. ಚಾರ್ವಾಕ ಮುನಿ ಅಂತಿದ್ದ, ಪೋಯ್ ಮುಂಜೆ ಒಣಸಗಂಡತ ಒಂಜಿ ಕುಲ್ಲರೆಗತ್ತೆ ರಾತ್ರಿ ಅನ್ನೋದು ಒಂಜಿ ಕುಲ್ಲರೆಗ. ಅದಕ್ಕೆ ಅಭಿವೃದ್ಧಿ ಬೇಡ ಇವರಿಗೆ. ಪುತ್ತೂರು ಅಂದೇ ಅಲ್ಲ, ಇಡೀ ದೇಶದ ಬಿಜೆಪಿಯ ರಾಜಕಾರಣಕ್ಕೆ ನೈಜ ಅಭಿವೃದ್ಧಿಯೂ ಬೇಡ, ನೈಜ ಹಿಂದುತ್ವವೂ ಬೇಡ. ಬರೀ ದ್ವೇಷ ಸಾಧನೆ. ಬಿಜೆಪಿಯ ಹಿಂದುತ್ವ ದ್ವೇಷ ಸಾಧನೆ ಮಾಡಿ ಡಿವೈಡ್ ಅಂಡ್ ರೂಲ್ ಮಾಡುವುದು, ಅವರ ಕೆಲಸ ಅವರು ಮಾಡಿಕೊಳ್ಳುವುದು. ಇದು ಅದರ ಪರಿಣಾಮವೇ ಇವತ್ತು ದೇವಸ್ಥಾನದ ಅಭಿವೃದ್ಧಿಗೆ ವಿರೋಧ ಅಂತಂದ್ರೆ ಎಲ್ಲಿಯವರಿಗೆ ಬಂದು ಇವರ ಹಿಂದುತ್ವ? ಸನಾತನ ಹಿಂದೂ ಧರ್ಮಕ್ಕೆ ಬಿಜೆಪಿ ಪುತ್ತೂರಿನಲ್ಲಿ ನಾನು ಕೇಳಿದ್ದೇನೆ, ಬಾಬಾ ಏನು ಹಿಂದೂ ಧರ್ಮದ ಬಗ್ಗೆ ಭಾಷಣ, ಹಿಂದುತ್ವದ ಬಗ್ಗೆ ಭಾಷಣ. ಎಲ್ಲಿ ಹೋದ್ರು ಎಲ್ಲರೂ? ಭಾಷಣಕ್ಕೆ ಮಾತ್ರವಾ? ನಿಮಗೆ ದೇವರ ಮೇಲೆ ನಂಬಿಕೆ ಇದೆಯಲ್ಲೋ ಗೊತ್ತಿಲ್ಲ, ನಮಗಿದೆ. ಒಂದು ನೆನ್ಪಿಟ್ಕೊಳ್ಳಿ, ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನ ಇರಬಹುದು, ಸೌತಡ್ಕದ ಮಹಾಗಣಪತಿ ದೇವಸ್ಥಾನಕ್ಕೆ ಇರಬಹುದು, ಅದರ ನೆಲಕ್ಕೆ ಕೈ ಹಾಕಿದ್ರೆ ನಿಮ್ಮ ರಾಜಕೀಯ ಪಕ್ಷ ಒಂದೇ ಅಲ್ಲ, ನಿಮ್ಮ ರಾಜಕೀಯ ಜೀವನವೇ ಮುಕ್ತಾಯ ಆಗ್ತದೆ. ಆ ದೇವರು ಬಿಡ್ಲಿಕ್ಕಿಲ್ಲ ನಿಮ್ಮನ್ನು. ನಂಬಿಕೆ ಉಂಟಲ್ಲ ಜನರಿಗೆ, ಆ ನಂಬಿಕೆಯ ಒಟ್ಟಿಗೆ ನಾವು ಹೋರಾಡೋಣ. ಮಹಾಲಿಂಗೇಶ್ವರ ದೇವಸ್ಥಾನದ ಎದುರಿಗೆ ಚಪ್ಪರ ಹಾಕಿ ನಾನು ಬರ್ತೇನೆ. ಹಿಂದೂ ಧರ್ಮದ ಬಗ್ಗೆ ಅವರು ನನ್ನ ಸವಾಲನ್ನು ಸ್ವೀಕರಿಸಬೇಕು. ಹಿಂದೂ ಧರ್ಮ ಅಂದ್ರೆ ಏನು ಅಂತ ನಾನು ಹೇಳ್ತೇನೆ, ಕಾಂಗ್ರೆಸ್ನವ್ರು ಹೇಳ್ತೇವೆ. ಯಾರು ಬರ್ತೀರಿ? ಬನ್ನಿ, ಬರ್ತೀರಾ? ಹಿಂದೂ ಧರ್ಮ ಅಂದ್ರೆ ಮಾತಾಡ್ಲಿಕ್ಕೆ, ವೇದದ ಬಗ್ಗೆ ಮಾತಾಡ್ಲಿಕ್ಕೆ ಬರ್ತೀರಾ? ಉಪನಿಷತ್ ಬಗ್ಗೆ ಮಾತಾಡ್ಲಿಕ್ಕೆ ಬರ್ತೀರಾ? ಇವ್ರು ಯಾರು ಬರುದಿಲ್ಲ. ಯಾಕೆ ಗೊತ್ತುಂಟು? ಅದರಲ್ಲೊಂದು ತಮಾಷೆ ಉಂಟು. ಆ ಹಿಂದೂ ಸಂಘಟನೆಯಲ್ಲಿ ಇರುವಾಗ ಅದೆಲ್ಲ ಗೊತ್ತೇ ಇರಲಿಲ್ಲ. ಇದು ನನ್ನ ಅನುಭವ. ನನಗೆ ಹಿಂದೂ ಸಂಘಟನೆಯಲ್ಲಿ ಇರುವಾಗ ಹಿಂದೂ ಧರ್ಮ ಅಂದ್ರೆ ದೇವರಾಣಿ ಎಂತದ್ದು ಗೊತ್ತಿರಲಿಲ್ಲ. ನಾನು ಭಾಷಣ ಮಾಡಿದ್ದೆ ಅವನಾಗ ಪುತ್ತೂರಿಗೆಲ್ಲ ಬೈದೆ, ನಮ್ಮ ಹಿಂದುತ್ವ ಅಂತ ಭಾಷಣ ಮಾಡಿದ್ದೆ ದೇವರಾಣಿ ನನಗೆ ಗೊತ್ತಿರಲಿಲ್ಲ. ನನಗೆ ಗುರುಗಳ ಜ್ಞಾನೋದಯ ಮಾಡಿ, ನಿನಗೆ ಹಿಂದೂ ಧರ್ಮ ಏನು ಗೊತ್ತಿಲ್ಲ ಮಾರಾಯ, ಸ್ವಲ್ಪ ಅಧ್ಯಯನ ಮಾಡುವಾಗ ನನಗೆ ಗೊತ್ತಾಯ್ತು. ಈಗ ನಾನು ಹೋಗುತ್ತಾ ಇರುವ ದಾರಿ ನಕಲಿ ಹಿಂದುತ್ವದ ಜೊತೆಗೆ
ನೈಜ ಹಿಂದುತ್ವವಾದಿ ಆದವ ಈ ರೀತಿ ಭಾಷಣ ಮಾಡುವುದಿಲ್ಲ. ನಮ್ಮ ಹಿಂದೂ ಧರ್ಮವನ್ನು ಎಲ್ಲಿಗೆ ತಂದು ನಿಲ್ಲಿಸಿದ್ದಾರೆ ಅಂದ್ರೆ, ಅದ್ಯಾರೋ ಪುನೀತ್ ಕೆರೆಹಾವು ಅಂತೆ, ಅದ್ಯಾರೋ ಚೈತ್ರ ಅಂತೆ, ಅದ್ಯಾರೋ ಸೂಲಿಬೆಲೆ ಅಂತೆ. ಇವರೆಲ್ಲರೂ ಹಿಂದುತ್ವದ ರಾಯಭಾರಿಗಳು. ಅವರು ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾರೆ. ನಾವು ಅವರ ಹಿಂದೆ ಹೋಗ್ಬೇಕಂತೆ. ಅಂದ್ರೆ ಹಿಂದೂ ಧರ್ಮವನ್ನ ಎಲ್ಲಿಯವರೆಗೆ ಇವರು, ನಾನು ಒಂದ್ ಹೇಳ್ತೇನೆ, ಬಿಜೆಪಿಯ ನವ ಹಿಂದುತ್ವದ ಚಳುವಳಿಯನ್ನು ಹೀಗೆ ಮುಂದುವರಿಲಿಕ್ಕೆ ಬಿಟ್ರೆ ಮೂಲ ಹಿಂದೂ ಧರ್ಮದ ವೇದಾಂತ, ಹಿಂದೂ ಧರ್ಮದ ಉಪನಿಷತ್, ಅದು ತೋರಿಸಿದ ಅದ್ಭುತ ವಿಚಾರಧಾರೆಗಳು ಎಲ್ಲವನ್ನು ಕೂಡ ಇವರು ನಾಶ ಮಾಡ್ತಾರೆ. ನೈಜ ಹಿಂದೂಗಳೇ ಎದ್ದೇಳಿ, ನಿಮಗೆ ಹಿಂದುತ್ವ ಮೂಲ ಇವರ ನಕಲಿ ಹಿಂದುತ್ವವನ್ನೇ ಬಿಟ್ಟು ನೈಜ ಹಿಂದೂ ಧರ್ಮದ ಕಡೆಗೆ ನಾವೆಲ್ಲ ಹೋಗೋಣ. ದೇವಸ್ಥಾನದ ಅಭಿವೃದ್ಧಿ ಮಾಡುವ. ಒಂದು ಧಾರ್ಮಿಕ ಪ್ರವಾಸಿ ಕೇಂದ್ರ ಮಾಡುವುದು ತಪ್ಪ? ಇವರಿಗೆ ಪುತ್ತೂರು 17ನೇ ಶತಮಾನದಲ್ಲೇ ಇರಬೇಕು, 17ನೇ ಶತಮಾನದಲ್ಲೇ ಇರಬೇಕು, ಅಭಿವೃದ್ಧಿ ಆಗಬಾರದು. ಕೋಟು ರಸ್ತೆಗೆ ವಿರೋಧ ಅಗಲೀಕರಣಕ್ಕೆ ಹೌದಾ? ನಾನು ಮಂಗಳೂರಿಂದ ಬರುವಾಗೆಲ್ಲ ಕೇಳ್ಕೊಂಡೆ ಬಂದಿದ್ದೇನೆ. ಕಾರಿಡಾರ್ ರಸ್ತೆಗೆ ವಿರೋಧ ಹೌದಾ ಬಿಜೆಪಿಯವರು? ಹೌದು. ಇವರು ಎಲ್ಲ ಅಭಿವೃದ್ಧಿಗಳಿಗೂ ವಿರೋಧ ಇಲ್ಲಿ. ಯಾಕೆ ಹೇಳಿ? ಅಭಿವೃದ್ಧಿ ಆದ್ರೆ ಯುವಕರಿಗೆ ಕೆಲಸ ಸಿಗ್ತದೆ. ಯುವಕರಿಗೆ ಕೆಲಸ